ಹರೇಕಳ ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ವತಿರ್ದು ಕೇಂದ್ರ ಸರ್ಕಾರದ ಯೋಜನೆ ಉಚಿತ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ನೋಂದಣಿ ಶಿಬಿರ ಶ್ರೀನಿವಾಸ ಅಡಪೆರನ ಇಲ್ಲಡು ಐತಾರ್ ನಡೆತನದು. ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ತುಡರ್ ಬೆಳಗಾದ ಕಾರ್ಯಕ್ರಮವನ್ನು ಉದಿಪನ ಮಲ್ದದ ಆಯುಷ್ಮಾನ್ ಕಾರ್ಡ್ ಯೋಜನೆ ಕುಡ್ಲ ವಿಧಾನಸಭಾ ಕ್ಷೇತ್ರಡು ದಿಂಜ ಯಶಸ್ವಿಯಾತಂಡು ಅಂಚನೆ ಉಜ್ವಲ ಯೋಜನೆಯನ್ನು ಈ ಬಾಗಡು ಪಡೆಯರ ಆವಂದಿನಕ್ಲಿ ಇತ್ತಿರಂದಾಂಡ ಸೆಪ್ಟೆಂಬರ್ 30 ಮುಟ್ಟ ಯೋಜನೆಯನ್ನು ವಿಸ್ತರಣೆ ಮಲ್ದದೇರು ದುಂಬದ ದಿನಕ್ಲೆಡು ಮೋದಿಯರನ ಮಾತಾ ಯೋಜನೆಯನ್ನು ಯಶಸ್ವಿಯಾದ ಮಲ್ಪುಗ ಪಂಡ ತೆರಿಪಾಯರು. ಸುಧಾರಕ್ಕೆ ಶಿಕ್ಷಣ ಪ್ರೇಮಿ ಒಂದು ಯಶಸ್ವಿ ನಾಯಕ ಬಂದ್ಬಿಡ್ದಲ್ಲ ದೊಡ್ಡ ಪಾತ್ರ ನಂಚಿನ ಆತ್ಮೀಯ ಮಿತ್ರ ಶಿಕ್ಷಣ ಪ್ರೇಮಿ ನಂಚಿನ ಶ್ರೀ ರವೀಂದ್ರ ಶೆಟ್ಟಿ ಹೇಳಿತ್ರ ದಾಯಿಂದ ಬಂಡ ಇಡೀ ದೇಶದಾದ್ಯಂತ ಶ್ರೀ ನರೇಂದ್ರ ಮೋದಿಜಿನ ಪುಟ್ಟು ಪರ್ಬನೆ ಮಾತಾ ಪುಟ್ಟು ಪರ್ಬನೆ ಎಂಚ ಮನ್ಪೇರು ಬಂಡ ಒಂಜಿ ದಿನ ಮಾತ್ರ ಆಚರಣೆ ಮನ್ಪೇರು ಆಡ ವಿಶ್ವ ನಾಯಕಿ ಮೋದಿಜಿನ ಪುಟ್ಟು ಪರ್ಬನೆ ಸೇವಾ ಸಪ್ತಾಹದ ಮೂಲಕವಾದ ಮಲ್ಪೋಡು ಬಂದು ನಮ್ಮ ಇಡೀ ದೇಶದಾದ್ಯಂತ ಒಂದು 7 ದಿನದ ಸೇವೆದ ಮೂಲಕವಾದ ಕಾರ್ಯಕ್ರಮ ಮಲ್ಪರೆ ನಮ್ಮ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ಒಂದು ಕರೆನ್ ಕೊಡ್ತಾರೆ. ಆ ಮೂಲಕವಾದ ಮಸ್ತ್ ಕೆಲಸಗಾರೆಲ್ಲ ಭಾಜಪದ ಮೂಲಕ ಅವನು ನಾಡ ಇನಿ ಹಿಂದೂ ಸಮಾಜದ ಧಾರ್ಮಿಕ ಸೇವಾ ಸಮಿತಿದ ಅಕ್ಲೇನ ಉದ್ದೇಶ ಬಂಡ ಜನಸೇವೆನೇ ಜನಾರ್ದನನ ಸೇವೆ ಬಣ್ಣ ಮೂಲಕವಾದ ನಮ್ಮ ಹಿಂದೂ ಧಾರ್ಮಿಕ ಸೇವಾ ಸಮಿತಿದಾಗಲಿ ಏನೇ ದೇವರನ ಸೇವೆಯನ್ನು ಮಲ್ಪರೆ ಬಿದ್ದಾಡ್ತಾರೆ ದಯಬಂಡ ಆಯುಷ್ಮಾನ್ ಕಾರ್ಡ್ ಬಣ್ಣ ಆಯುಷ್ಯ ಕೊರ್ಪುನಾರು ದೇವರು ಆ ದೇವರು ಕೊರದಂಜಿನ ಆಯುಷ್ಯ ನಮ್ಮ ಆರೋಗ್ಯನ ಕಾಪಾಡಿನಂಚಿನ ಜವಾಬ್ದಾರಿ ನಮಗೆ ಕೊರಡನಾಂಡ ಆಯ್ತು ಭಾರಿ ಕಷ್ಟದ ದಿಕ್ಕುನಂಚಿನ ವ್ಯವಸ್ಥೆ ಬಂದು ಇತ್ತೆ ಆರೋಗ್ಯ ಬೋರ್ಡ್ ಅಂಚಿನ ವ್ಯವಸ್ಥೆ ಇದೇನು ಸ್ವತಃ ನಮ್ಮ ಪ್ರಧಾನಿ ಮನಗಂಡದು ಒಂಜಿ ಆಯ್ತು ಬೋಡಾಪನಂಚಿನ ಬಡವರಿಗೆ ಬೋಡಾಪನಂಚಿನ ಒಂದು ಕಷ್ಟ ಬಲ್ಲಿ ಈ ದೇಶದ ಏರೆಗಳ ನಾಗರಿಕರಿಗೆ ವಿಪರೀತ ತೊಂದರೆ ಬಲ್ಲಿ ಒಮ್ಮೆ ದೃಷ್ಟಿಗೆ ಒಂದು ಆಯುಷ್ಮಾನ್ ಕಾರ್ಡ್ ಯೋಜನೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ಯಶಸ್ವಿಯಾದ ಕಣಿದರೆ ನೆತ್ತ ಮಹತ್ವ ನನಗೆ ಸುರುಸುರುಕು ಏರೆಗಳ ಅರ್ಥ ಆದಿದ್ದಾನೆ ಅಂಚದ ಭಾರಿ ಕಡಿಮೆ ವೇಗ ಅಡಿಸ್ತಂದು ಇನ್ನು ಓಡೆ ಮುಟ್ಟೆ ಎತ್ತನ ಬಂಡ ಕರಿನ ಆದಿತ್ಯ ಅವರ ಮಲ್ಪೋಡ ಕೆಲವು ಕಾರ್ಯಕ್ರಮಗಳು ನಮ್ಮ ನೆತ್ತ ಸರ್ವರ್ದ ಒಂದು ತೊಂದರೆ ಹಿಡ್ದ ಹತ್ರ ಲೋಡಾಯಿ ನಡೆದ ಹತ್ರ ಸರ್ವರ್ದ ಕೆಲಸ ಮನ್ಪರವನ್ನು ನಡೆದ ಹತ್ರ ಇನ್ನು ಅವು ಆ ಕಾರಣಾಂತರ ಐತಾರ್ದಾನೆ ಅವು ಬಂದಾಯ ನಡೆದ ಹತ್ರ ಇನ್ನು ಆಯ್ತಾ ಕಾರ್ಯಕ್ರಮ ಒಂಚೂರು ಪಿರಪಿರ ಹೋದು ಇನ್ನು ಯಶಸ್ವಿ ಆದ ಅವು ಐತಂತೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆನೇ ಯಶಸ್ವಿ ಆಗ್ತದೆ ಐತಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತೂ ಆಯುಷ್ಮಾನ್ ಕಾರ್ಡ್ದ ಕೆಲಸ ಮಾಮೂಲಿ ಪ್ರತಿ ಸಂಘ ಸಂಸ್ಥೆ ಎಲ್ಲ ಮುಂಚೂಣಿ ಬರ್ತದೆ ಭಾರಿ ಯಶಸ್ವಿ ಆಗ್ತದೆ ಮಾತ್ರ ಭಾರಿ ಸಂತೋಷ ಆಗ್ತದೆ. ವಿಶೇಷವಾದ ಆಯುಷ್ಮಾನ್ ಭಾರತ ಯೋಜನೆ ಎಂಚೆ ಯಶಸ್ವಿ ಆಗ್ತದೆ ಅಂಚೆನೆ ನಮ್ಮ ಪ್ರಧಾನಮಂತ್ರಿ ಕೊಡಂಜಿ ಕನಸದ ಯೋಜನೆ ಹೋಗಕ್ಕೆ ಏನಂದ ನಮ್ಮ ಉಜ್ವಲ ಯೋಜನೆ ಆ ಉಜ್ವಲ ಯೋಜನೆ ಭಾರಿ ಯಶಸ್ವಿ ಆದಾತಂದರೆ ನಮ್ಮ ಈ ಭಾಗದ ಏರಾಡಲ್ಲ ಉಜ್ವಲ ಯೋಜನೆಯನ್ನು ಪರಿಹಾರ ಆಹ್ವಾನಿನ ಕುರಿತಿರೋದ್ರಿಂದ ಸೆಪ್ಟೆಂಬರ್ 30 ಮುಟ್ಟಾಯ್ತ ಯೋಜನೆಯನ್ನು ವಿಸ್ತರಣೆ ಮಾಡಿದರೆ ದಯಮಾಡ್ತದೆ ನಮ್ಮ ಹಿಂದೂ ಧಾರ್ಮಿಕ ಸದಸ್ಯರು ಪ್ರತಿಯೊಬ್ಬರಿಲ್ಲ ನಮ್ಮ ಈ ಭಾಗದ ಎರೆಗಾಂಡಲ ಆ ಯೋಜನೆ ತೆಗೆಸಿದ ಆಯ್ತ ಬಗ್ಗೆ ಒಂಚೂರು ಕಾಳಜಿ ತಂದು ಅಕ್ಲೆ ಮುಟ್ಟವನ ವ್ಯವಸ್ಥೆ ಮಾಡ್ತಾರೆ ಈಗ ಈ ಜನಸೇವೆಗೆ ಕೊಡೊಂಜಾತ್ ಗರಿ ಬರ್ಕೊಂಡ್ರೆ ಅನ್ನು ಭಾರಿ ಸಂತೋಷ ಬಂದ ಬಂದ ಏನಕ್ಕೆ ಮೋದಿ ಅರ್ನ ಎಂಚಿನ ಆಲೋಚನೆ ಉಂಡ ಅವಿನ ನಮ್ಮ ತಲಮಟ್ಟಕ್ಕೆ ಇಂಚೆನೆ ಎತ್ತವನಂಚಿನ ಕೆಲಸ ಮಾಡ್ತಾಡ ಒಂದುವೇ ನಾವು ಮಾಡ್ಕೊಂಡ ಧಾರ್ಮಿಕ ಸೇವೆ ದೇವರೇ ಕೊರ್ಪನಂಚಿನ ಎಂಚಿನ ಆ ಯಜ್ಞ ಯಾಗ ಕತೆ ಆತನ ಪೂಜೆ ಮಲ್ಪೋಣ ಆ ಪೂಜೆಯನ್ನು ಈ ಮೂಲಕವಾದ ಮಲ್ತದ್ದು ನಮ್ಮ ಭಾರಿ ಯಶಸ್ವಿ ಆತ ಲೆಕ್ಕಿಯಾನ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಪ್ರತಿಯೊಂದು ಕಾರ್ಯಕರ್ತರಿಗೆ ತರತಾಗ್ದು ನಿಕ್ಲೆ ವಂದನೆ ಮಂತಂದಿಲ್ಲ ಅದೊಟ್ಟಿಗೇನೆ ನಮ್ಮ ದುಂಬ ಜನಕ್ಲೇಡು ಯಶಸ್ವಿಯಾದ ಮೋದಿ ಕನಸಿನಂಚಿನ ಇಡೀ ದೇಶಕ್ಕಂಚಿನಂಚಿನ ಯೋಜನೆಯನ್ನು ಪೂರ ಯಶಸ್ವಿಯಾದ ಮಲ್ತವನಿಗ ನಿಕ್ಕೆ ದಾದ ಸಹಕಾರ ಬೋರ್ಡು ಭಾರತೀಯ ಜನತಾ ಪಾರ್ಟಿ ಹಿಡಿದು ನಿಮಗೆ ಸಂಪೂರ್ಣ ಸಹಕಾರ ಕೊರೆ ಆಯ್ತಾ ಜವಾಬ್ದಾರಿ ಹಿಡಿತನು ಎಂಜಿನಲ್ಲ ಮಾಹಿತಿ ಕೊರತೆ ಎತ್ತನಂಡ ಹತ್ತನಂಡ ದಾದಾನಲ್ಲ ಬೇತೆ ಬೇತೆ ಯೋಜನೆದ ಬಗ್ಗೆ ಮಾಹಿತಿ ಬೋರ್ಡ್ ಅಂಡ ಹತ್ತನಂಡ ಐಕೆ ಆ ಯೋಜನೆಗೆ ಸ್ವಲ್ಪ ಇಂಚಿನ ಕೆಲಸ ಅಂಚಿನ ಯುವಕರಿಗೆ ಯುವಕಗಳ ಪ್ರೋತ್ಸಾಹ ಕೊರೆ ನಮ್ಮ ದುಂಬಡಲ್ಲ ದಾಲ ಒಂಜಿ ತರಬೇತಿ ಮಲ್ಪ ಅಂದರೆ ಉಭಯ ಒಂಜಿ ಸಮಸ್ಯೆಗಳ ಸಂಪೂರ್ಣವಾದ ನಿಗಮಟ್ಟಿಗೆ ಎಲ್ಲ ಪಣಂದು ನಮ್ಮ ಭಾಜಪದ ಕಚೇರಿಗೆ ನಿಗಲು ವಯಪ್ಪ ಬತ್ತಿರಲ್ಲ ಆ ಸಂದರ್ಭ ಬತ್ತ ನಿಕ್ಲೆ ಸಂಪೂರ್ಣವಾದ ಸಹಕಾರ ಉಂಟು ಅತನ ಒಂದು ಕಾಲ್ ಮಲ್ಪಲೆ ನೂದೇಗ ನೋದು ನಿಕ್ಲೆ ಯಶಸ್ವಿ ಆದ ನಿಕ್ಲೆ ಒಟ್ಟಿಗೆ ಪ್ರತಿ ನಿಕ್ಲ ಕಷ್ಟ ಸುಖದೊಟ್ಟಿಗೆ ಭಾಜಪ ಸ್ಪಂದನೆ ಮಣದು ಇನ್ನು ಅವಕಾಶಗಳ ನಿಕ್ಲೆ ಮಾತ್ರ ವಂದನೆ ಮಲ್ತ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆಯುಷ್ಮಾನ್ ಕಾರ್ಡ್ದ ಮಹತ್ವದ ಮಾಹಿತಿ ಕೊರ್ದು
ಬಾರಿಯಡ್ಡೆ ಬೇರೆನು ಹಿಂದೂ ಧಾರ್ಮಿಕ ಸೇವಾ ಸಮಿತಿದಾಗಲೂ ಮಲ್ತದೇರ್ ಪಂಡದು ಅಭಿನಂದನೆ ಸಂದಾಯರು. 5 ಲಕ್ಷದವರೆಗೆ ನಾವು ಯಾವುದೇ ರೀತಿಯಾದ ಅನಾರೋಗ್ಯಕ್ಕೆ ಒಳಗಾದಾಗ ಒಂದು ಸಮೀಪದ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೆಸರನ್ನು ನೋಂದಾಯಿಸಿ ಅಲ್ಲಿ ಒಂದು ಚೀಟನ್ನು ಕೊಟ್ಟಾಗ ಅಲ್ಲಿ ಅವಕಾಶ ಇಲ್ಲ ಅಂತಾದರೆ ಆ ಆಯುಷ್ಮಾನ್ ಕಾರ್ಡ್ ಯಾವ ಹಾಸ್ಪಿಟಲ್ಗೆ, ಖಾಸಗಿ ಆಸ್ಪತ್ರೆಗಳಿಗೆ ಒಂದು ಸರ್ಕಾರ ಪಟ್ಟಿಯನ್ನು ಈಗಾಗಲೇ ನೀಡಿದೆ. ಆ ಯಾವುದೇ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಆಯುಷ್ಮಾನ್ ಕಾರ್ಡನ್ನು ತೋರಿಸಿದರೆ ಅಲ್ಲಿ ದಾಖಲಾತಿಯನ್ನು ಮಾಡಿಕೊಂಡು ನಾವು ಚಿಕಿತ್ಸೆಯನ್ನು ಪಡೆಯಬಹುದು. ಅದು ಯಾವುದೇ ರೀತಿಯಾದ ರೋಗ ರುಜಿನ ಕೂಡ ಈ ಆಯುಷ್ಮಾನ್ ಕಾರ್ಡ್ ಆಗ್ತದೆ. 5 ಲಕ್ಷದವರೆಗೆ ನೋಡಿ, ಇಂಥ ಒಂದು ಯೋಜನೆಯನ್ನು ಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತ ಹೇಳಿದ್ರೆ ಯಾವತ್ತೂ ಕೂಡ ಯಾವುದೇ ಒಬ್ಬ ಪ್ರಧಾನಿ ಸರ್ಕಾರ ಇಷ್ಟು ಪ್ರಧಾನಿಗಳನ್ನು ನಮ್ಮ ಭಾರತ ದೇಶ ಕಂಡಿದೆ. ಆದರೆ ಇಂತಹ ಒಂದು ಪ್ರಧಾನಿ ಇಷ್ಟರವರೆಗೆ ನಾವು ನೋಡಲಿಲ್ಲ. ನನಗೆ ಬುದ್ಧಿ ಬಂದ ನಂತರ ನಾನು ಇಂಥ ರೀತಿಯಾದ ಒಂದು ಪ್ರಧಾನಿಯನ್ನು ನಾನು ನೋಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕೊಡುವಂಥ ಒಂದೊಂದು ಯೋಜನೆಗಳು ಬಹಳ ನೋಡಿ, ಜನ್ಧನ್ ಯೋಜನೆ ಎಷ್ಟು ಉಪಕಾರ ಆಯಿತು ಜನಗಳಿಗೆ. ಇವತ್ತು ಆಯುಷ್ಮಾನ್ ಕಾರ್ಡ್ ನೋಡಿ, ಇದು ಎಷ್ಟು ಅಗತ್ಯತೆ ಇದೆ. ಎಲ್ಲ ಯೋಜನೆಗಳು ಕೂಡ ಬಯಲು ಮುಕ್ತ ಇದು ಶೌಚಾಲಯ, ಪ್ರತಿ ಮನೆಯಲ್ಲೂ ಕೂಡ ಶೌಚಾಲಯ ಬೇಕು ಅಂತೇಳಿ ಅದೊಂದು ಕಾರ್ಯಕ್ರಮ, ಸಣ್ಣ ಪುಟ್ಟ ಕಾರ್ಯಕ್ರಮ, ಅತಿ ಜನಸಾಮಾನ್ಯರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾದ ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿ ಮಾತ್ರ. ಆದ್ದರಿಂದ ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ ನೋಡ್ತಾ ಇದೆ. ನಮ್ಮ ಹಿರಿಯರು ಹೇಳ್ತಿದ್ರು ಭಾರತ ವಿಶ್ವಗುರು ಆಗ್ತಿದೆ ಅಂತೇಳಿ. ನೋಡಿ, ವಿಶ್ವಗುರು ಆಗುವಂತಹ ಸನ್ನಿವೇಶ ಬಹಳ ಸಮೀಪದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಅಂಥ ಅದು ದೇಶದ ಗಡಿ ರಕ್ಷಣೆ ಆಗಿರ್ಬೋದು ಅಥವಾ ಇಡೀ ರಾಜ್ಯಗಳ ಅಭಿವೃದ್ಧಿಯ ಚಿಂತನೆ ಇರ್ಬೋದು. ಒಬ್ಬ ಪ್ರಧಾನಿ ಒಂದು ಸಾಧು ಸಂತರ ರೀತಿಯಲ್ಲಿ ತನ್ನ ಇಡೀ ಕುಟುಂಬವನ್ನು ಬದಿಗಿಟ್ಟು ಕೇವಲ ಜನರ ಚಿಂತನೆಯನ್ನು ದಿನದ 24 ಗಂಟೆಗಳಲ್ಲಿ ಹೆಚ್ಚಿನ ಸಮಯವನ್ನು ಕೂಡ ಅದಕ್ಕೆ ಕೊಟ್ಟು ಒಟ್ಟು ಅಭಿವೃದ್ಧಿ, ಭಾರತ ದೇಶ ಒಟ್ಟು ಅಭಿವೃದ್ಧಿ ಆಗಬೇಕು ಎಂಬ ಒಂದೇ ಚಿಂತನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡುತ್ತಿರುವಂಥ ನಮ್ಮ ಪ್ರಧಾನಿಯವರಿಗೆ ಶ್ರೀ ದೇವರು ಇನ್ನಷ್ಟು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಆಯುಷ್ಮಾನ್ ಕಾರ್ಡ್ BPL ಕಾರ್ಡ್ನವರಿಗೆ ಅಷ್ಟನ್ನು ಹೇಳಿದ್ದೇನೆ. APL ಕಾರ್ಡ್ನವರು ಕೂಡ ಇದು ಅನ್ವಯ ಆಗ್ತದೆ. APL ಕಾರ್ಡಿನವರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಅದರ 30% ನಮಗೆ ಅಲ್ಲಿ ಇದು ಪ್ರಯೋಜನ ಸಿಗ್ತದೆ. 30% ಸುಮಾರು 1,80,000ವರೆಗೆ ಅಲ್ಲಿ ಬಿಲ್ ಆದರೆ, ಅದರ ಒಳಗಡೆ ಬಿಲ್ ಆದರೆ ನಾವು ಆ ಬಿಲ್ಲನ್ನು ಆಯುಷ್ಮಾನ್ ಕಾರ್ಡ್ ಮೂಲಕ ನಾವು ಆಸ್ಪತ್ರೆಗಳಿಗೆ ಪೇಮೆಂಟ್ ಮಾಡಲಿಕ್ಕೆ ಆಗ್ತಿದೆ. ಒಟ್ಟಿನಲ್ಲಿ ಭಾಳ ಒಳ್ಳೆಯ ಯೋಜನೆ. ನಾನು ಕಳೆದ ಬಾರಿ ಪುತ್ತೂರಿನಲ್ಲಿ ದುರ್ಗಾವಾಹಿನಿ ಮಂಡಲದಲ್ಲಿ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜನ್ಮದಿನವನ್ನು ಪ್ರತಿ ವರ್ಷ ಒಂದು ಆಚರಿಸುವಂಥ ಒಂದು ಕ್ರಮ ನನ್ನದು ಕಳೆದ 6-7 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಈಗ ಕಳೆದ ವರ್ಷ ಕೂಡ ಮಾಡಿದ್ದೇನೆ, ಮೊನ್ನೆ ಕೂಡ ಮಾಡಿದ್ದೆ. 112 ಜನರಿಗೆ ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ನಾನು ನೀಡಿದ್ದೆ. ಅದರಲ್ಲಿ ಒಂದು ಮಹಿಳೆ ಹೆಸರು ಮರ್ತೋಯ್ತು, ಅವರಿಗೆ ಆ ಕಾರ್ಡಿನ ಮುಖಾಂತರ ಜೊತೆಗೆ ನಮ್ಮ ಕ್ಷೇಮ ಹೆಲ್ತ್ ಕಾರ್ಡ್ ಅದನ್ನು ಕೂಡ ನಾನು ಅವರಿಗೆ ನೀಡಿದ್ದೆ. ಆ ಕಾರ್ಡಿನ ಎಷ್ಟು ಅವರಿಗೆ ಉಪಯೋಗ ಆಯಿತು ಅಂತ ಹೇಳಿದ್ರೆ, ಅವರಿಗೆ ಸಡನ್ ಆಗಿ ಹಾರ್ಟಿನ ತೊಂದರೆ ಇತ್ತು. ಆವಾಗ ಅವರಿಗೆ ಸುಮಾರು 2.5 ಲಕ್ಷ ಬಿಲ್ ಆದದ್ದು ಅವರಿಗೆ ಕೇವಲ 1,000 ರೂಪಾಯಿ ಎಲ್ಲ ಕೆಲಸ ಆಯಿತು ಅವರು ಆ ಕಾರ್ಡಿನ ಮುಖಾಂತರ. ಆದ್ದರಿಂದ ಅಷ್ಟು ಮಾನ್ಯತೆ ಈ ಕಾರ್ಡಿಗಿದೆ. ನಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆಯಬೇಕು. ಇವತ್ತು ಬಹಳ ಖುಷಿ ಏನು ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ಅಧ್ಯಕ್ಷರಿದ್ದಾರೆ, ನಮ್ಮ ಎಲ್ಲ ಹಿರಿಯರಿದ್ದಾರೆ. ನಾವು ಬೇರೆ ಬೇರೆ ಕಡೆ ಹೋದಾಗ ಎಲ್ಲೂ ನೋಡಿದ್ರು ಕೂಡ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮಾಡೋದು ಅಂದರೆ ಅಷ್ಟು ಅದರ ಮಹತ್ವ ನಮಗೆ ಈಗ ಗೊತ್ತಾಯಿತು. ಆದ್ದರಿಂದ ಎಲ್ಲರೂ ಕೂಡ ಈಗ ಮಾಡಿಸ್ತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸವನ್ನು ಹಿಂದೂ ಧಾರ್ಮಿಕ ಸೇವಾ ಸಮಿತಿಯವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಮ್ಮ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅರೇಕಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸರ್ವ ಸದಸ್ಯರನ್ನು ಕೂಡ ಅಭಿನಂದನೆ ಸಲ್ಲಿಸುತ್ತಾ, ನಾವೆಲ್ಲರೂ ಕೂಡ ಜನ ಇವತ್ತು ಈ ರೀತಿಯಾದ ಸಮಾಜಮುಖಿ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಂಡಾಗ ಜನರು ಆ ಸಂಘಟನೆಯನ್ನು ಗುರುತಿಸ್ತದೆ, ಆ ಸಂಘಟನೆಯನ್ನು ಗೌರವವನ್ನು ಕೊಡ್ತದೆ. ಒಟ್ಟಿನಲ್ಲಿ ಈ ರೀತಿಯಾದ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಲ್ಲಿ ದೇವರು ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳುತ್ತಾ, ಹೆಚ್ಚು ಏನು ಮಾತನಾಡದೆ ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತಿದೆ. ಬಹಳಷ್ಟು ಜನ ಇವತ್ತು ಬರಲಿಕ್ಕಿದ್ದಾರೆ. ಈ ನೋಂದಣಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಿಕೊಂಡು ಆಯುಷ್ಮಾನ್ ಕಾರ್ಡನ್ನು ಪಡ್ಕೊಂಡು ಅದರ ಪ್ರಯೋಜನವನ್ನು ಪಡೆಯಿರಿ. ಅದೂ ಅಲ್ಲದೆ ನಮ್ಮ ಸರ್ಕಾರ ಕೊಟ್ಟಂಥ ಬೇರೆ ಬೇರೆ ಯೋಜನೆಗಳಿದೆ. ಆ ಎಲ್ಲ ಯೋಜನೆಗಳನ್ನು ಕೇಳಿ ತಿಳಿದುಕೊಂಡು ಅಥವಾ ನಮ್ಮ ಕಾರ್ಯಕರ್ತರು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ಸಾಗಿಸುವಲ್ಲಿ ಶ್ರೀ ದೇವರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳುತ್ತಾ, ಕಾರ್ಯಕ್ರಮಕ್ಕೆ ಕರೆದಕ್ಕೆ ಆ ಸಂಘಟಕರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ
ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀ ಜನಾರ್ದನ್ ಪೂಜಾರಿ, ಶ್ರೀ ಶ್ರೀನಿವಾಸ್ ಅಡಪ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಕಾರ್ಯದರ್ಶಿ ಶ್ರೀ ನಿತಿನ್ ಎತ್ಕೊಂದು ಸಭೆ ಸುಧಾರಿಕೆ ಮಲ್ತೇರು. ಶ್ರೀ ಸುಧಾಕರ್ ಆಚಾರ್ಯ ಸೊಲ್ಮೆ ಸದ್ದಾಯರು. ಅವಿರ್ದು ಬೊಕ್ಕ ಆಯುಷ್ಮಾನ್ ಕಾರ್ಡ್ ನೋಂದಣಿ ನಡತಂಡು.